ಕಚ್ಚಾ ತೈಲಗಳ ತೀವ್ರ ಬೆಲೆ ಏರಿಕೆಯ ಸಂದರ್ಭ ತೈಲ ಬೆಲೆ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರು ತೈಲ ಬಾಂಡ್ ಅನ್ನು ಜಾರಿಗೆ ತಂದಿದ್ರು. ಈಗ ಕೇಂದ್ರ ಬಿಜೆಪಿ ಸರ್ಕಾರ ತೈಲ ಬಾಂಡ್ ಹೆಸರಿನಲ್ಲಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ರೈ ಮಠಂದಬೆಟ್ಟು ಹೇಳಿದರು. ಅವರು ವಿಟ್ಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ತೈಲ ಕಂಪನಿಗಳು ಏರಿಳಿತದ ಲಾಭ ನಷ್ಟವನ್ನ ಹೊರದೆ ಪೆಟ್ರೋಲಿಯಂ ಉತ್ಪನ್ನಗಳು ಸರ್ಕಾರದ ಹತೋಟಿಯಲ್ಲಿತ್ತು. ದೇಶದ ನಾಗರಿಕರಿಗೆ ತೈಲ ಬೆಲೆ ಹೊರೆಯಾಗದಂತೆ ನಾಗರಿಕರಿಗೆ ಷೇರುಗಳನ್ನು ಬಡ್ಡಿ ಸಮೇತ ಹಿಂದಿರುಗಿಸುವ ಯೋಜನೆ 2010ರಲ್ಲಿ ಜಾರಿಯಲ್ಲಿತ್ತು. 2010ರಿಂದ 2014ರ ನಡುವೆ 1.34 ಲಕ್ಷ ಕೋಟಿ ತೈಲ ಬಾಂಡ್ ಯೋಜನೆಯಲ್ಲಿ ಶೇಖರಣೆಯಾಗಿತ್ತು. 4ರಿಂದ 5 ವರ್ಷದಲ್ಲಿ ಬಡ್ಡಿ ಸಮೇತ ಮರಳಿಸುವ ಕಾರ್ಯ ಮಾಡಬೇಕು ಎಂದು ಹೇಳಿದರು. ಸದ್ಯ ಕೇಂದ್ರ ಸರ್ಕಾರ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಂದ ರೀಕ್ಯಾಪಿಟಲೈಸೇಷನ್ ಬಾಂಡ್ ಹೆಸರಿನಿಂದ ಸುಮಾರು 3,000 ಲಕ್ಷ ಕೋಟಿ ನಾಗರಿಕರಿಂದ ವಸೂಲಿ ಮಾಡಿದೆ. ಇದನ್ನು 2025 ಮತ್ತು 2028ರಲ್ಲಿ ಆಡಳಿತ ನಡೆಸುವ ಸರ್ಕಾರ ಮರಳಿ ನೀಡಬೇಕಾಗಿದೆ. ಇದು ಆರ್ಥಿಕ ಪ್ರಕ್ರಿಯೆಗಳ ಮೂಲಕ ನಡೆದುಕೊಂಡು ಬರುವಂತಹ ಪದ್ಧತಿ ಎಂಬುದನ್ನು ಬಿಜೆಪಿ ತಿಳಿದಿರಲಿ ಎಂದು ಹೇಳಿದರು. ಆಯಿಲ್ ಬಾಂಡ್ ಅಂತ ಹೇಳಿಕೊಂಡು ಇವರು ಜನರನ್ನು ದಿಕ್ಕು ತಪ್ಪಿಸುವಂತ ಹುನ್ನಾರಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಯಾಕಂದ್ರೆ ಜನಸಾಮಾನ್ಯರಿಗೆ ಕನ್ಫ್ಯೂಷನ್, ಈ ಆಯಿಲ್ ಬಾಂಡ್ ಅಂದ್ರೆ ಏನಂತ, ಆಯಿಲ್ ಬಾಂಡ್ ಅಂದ್ರೆ ಏನಪ್ಪ, ಆಯಿಲ್ ಏನೋ ಒಂದು ಅಗೋಚರ ಶಕ್ತಿಯನ್ನು ತೋರಿಸಿ ಇವರು ಜನರನ್ನು ಕಣ್ಣಿಗೆ ಮಂಕು ಬೂಜುವ ಹೆಚ್ಚುವ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ನವರು ಈ ಆಯಿಲ್ ಬಾಂಡ್ ನಮಗೆ ಸ್ವಲ್ಪ ಮಾತಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ಆಯಿಲ್ ಬಾಂಡ್ ಅಂದ್ರೆ ಯಾವುದೇ, ಇವಾಗ ನಿಮಗೆ ಪತ್ರಿಕಾ ಮಿತ್ರರಿಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಅಂಕಿಅಂಶಗಳ ಮೂಲಕ ಕೊಟ್ಟಿದ್ದೇನೆ. ಆಯಿಲ್ ಬಾಂಡ್ ಅಂದ್ರೆ ಯಾವುದೇ ಸಂಕಷ್ಟದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಸಾರ್ವಜನಿಕವಾಗಿ ತೆಗೆಯುವಂತ ಒಂದು ಕಾನೂನು ಪದ್ಧತಿ. ಅಂದ್ರೆ ಆ ನಷ್ಟದಲ್ಲಿರುವ ಸಂಸ್ಥೆಯನ್ನು ಉಳಿಸಬೇಕಾದ್ರೆ ಇಲ್ಲ ಸಾರ್ವಜನಿಕ ನೆರವಿನಿಂದ ಮಾಡುವಂತ ಕೆಲಸ. ಆ 2010ರಲ್ಲಿ ಕೊಳ್ಳಿ ಬಿಕ್ಕಟ್ಟು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮಧ್ಯೆ ಯುದ್ಧದ ಕಾರಣ ಮತ್ತು ಎಲ್ಲ ಶೀತಲ ಸಮೃದ್ಧ ಅವರವರೊಡೆ ಮತ್ತು ಈ ICS ಉಗ್ರರು ಕೆಲವೊಂದು ತೈಲ ಸ್ಥಾವರಗಳ ಮೇಲೆ ದಾಳಿ ಮಾಡಿದಾಗ ತೈಲ ಉತ್ಪನ್ನಗಳು ಕಮ್ಮಿಯಾಗಿ ನಮಗೆ ಬರುವಂತ ಸರಬರಾಜು ಕಮ್ಮಿ ಆದಾಗ ನಾವು ಅದರ ರೇಟನ್ನು ಸರಿದೂಗಿಸುವಲ್ಲಿ ಮಾಡಿದಂತ ಒಂದು ಕೇಂದ್ರ ಸರ್ಕಾರದ ಆವಾಗಿನ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರು ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಂಡು ಈ ತೈಲ ಬಾಂಡ್ ಅನ್ನು ತೆಗೆದುಕೊಂಡು ಸರ್ಕಾರಕ್ಕೆ ತೆಗೊಳ್ಳುವಂತ ಶೇರ್ಗಳನ್ನು ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೈಗೊಂಡಿದ್ರು. ಆವಾಗ ನಮಗೆ ಕಚ್ಚಾ ತೈಲದ ದರ $160 ಹೋಗಿತ್ತು. $160 ಕಚ್ಚಾ ತೈಲ ದರ. ಆವಾಗ ನಮ್ಮಲ್ಲಿ ಭಾರತ ದೇಶದಲ್ಲಿ ನಮಗೆ 89ರ ಆಸುಪಾಸಿನಲ್ಲಿ ಪೆಟ್ರೋಲ್ ಸಿಗುವಂತ ಕೆಲಸ ಕಾರ್ಯಗಳನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಇವಾಗ ಏನಾಗಿದೆ, ಇವಾಗ ಕಚ್ಚಾ ತೈಲ ದರ 60-80ರ ಆಸುಪಾಸಿನಲ್ಲಿದೆ. ಆದರೆ ನಮ್ಮ ದುರಾದೃಷ್ಟ ಏನಂದ್ರೆ ನಾವು ಇವತ್ತು ₹100, ₹120 ಕೊಟ್ಟು ಪೆಟ್ರೋಲ್ ಡೀಸೆಲ್ ಹಾಕುವಂತ ಪರಿಸ್ಥಿತಿಗೆ ನಾವು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ MS ಮೊಹಮ್ಮದ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಚಂದ್ರ ಆಳ್ವ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮಾನಾಥ ವಿಟ್ಲ, ಕಿಸಾನ್ ಘಟಕದ ಯಲ್ಲಣ್ಣ ಪೂಜಾರಿ ಉಪಸ್ಥಿತರಿದ್ದರು.